ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯ ಅಥವಾ ಪೂಜೆಯನ್ನು ಮಾಡುವಾಗ ಶುಭ ಮುಹೂರ್ತವನ್ನು ನೋಡಿಯೇ ಆರಂಭಿಸಲಾಗುತ್ತದೆ. ಶುಭ ಮುಹೂರ್ತದಲ್ಲಿ ಮಾಡಿದ ಕೆಲಸಗಳು ಫಲ ನೀಡುತ್ತದೆ ಎನ್ನುವ ನಂಬಿಕೆ ಇದೆ. ದಿನದಲ್ಲಿ 3 ಮುಹೂರ್ತಗಳಿದ್ದು ಅವುಗಳ ಮುಹೂರ್ತ ನೋಡಿಕೊಂಡು ಕಾರ್ಯಕ್ರಮಗಳನ್ನು ಪ್ರಾರಂಭಿಸಲಾಗುತ್ತದೆ. ಅದರಲ್ಲಿ ರಾಹುಕಾಲದಲ್ಲಿ ಯಾವುದೇ ಶುಭ ಸಮಾರಂಭವನ್ನು ಮಾಡಬಾರದೆಂದು ಪ್ರತೀತಿ ಇದೆ. ಆದರೆ ವಿಚಿತ್ರ ನೋಡಿ ಸ್ನೇಹಿತರೆ, ಕರ್ನಾಟಕದ ಈ ದೇವಾಲಯದಲ್ಲಿ ರಾಹುಕಾಲದಲ್ಲಿಯೇ ಪೂಜೆ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳು ಪೂರ್ತಿಯಾಗುತ್ತವೆ ಅನ್ನುವ ನಂಬಿಕೆ ಈ ದೇವಾಲಯದಲ್ಲಿದೆ. ರಾಹುಕಾಲದ ಸಮಯದಲ್ಲಿ 16 ವಾರಗಳ ಕಾಲ ನಿಂಬೆಹಣ್ಣಿನ ಆರತಿಯನ್ನು ದೇವಿಗೆ ಬೆಳಗಿದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ಎನ್ನುವ ನಂಬಿಕೆ ಇಲ್ಲಿದೆ. ಈಗಲೂ ರಾಹುಕಾಲ ಸಮಯದಲ್ಲಿ ಸಾವಿರಾರು ಭಕ್ತರು ಈ ದೇವಿಗೆ ನಿಂಬೆ ಹಣ್ಣಿನ ಆರತಿ ಬೆಳಗೋದನ್ನು ನಾವು ಕಾಣಬಹುದು. ಹಾಗಾದರೆ ಇಂತಹ ಒಂದು ವಿಸ್ಮಯಕಾರಿ ದೇವಾಲಯ ಯಾವುದು? ಆ ದೇವಿ ಯಾರು? ಆ ದೇವಾಲಯ ಎಲ್ಲಿದೆ? ಆ ದೇವಾಲಯದ ವಿಶೇಷತೆಗಳೇನು? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದೇಗುಲದಲ್ಲಿ ದೇವಿಯ ಮೂರ್ತಿ 5 ಅಡಿ ಎತ್ತರ ಇದೆ. ಕಪ್ಪು ಶಿಲೆಯಿಂದ ನಿರ್ಮಿತವಾಗಿದೆ. ಈ ದೇವಿಯ ಮೂಲ ವಿಗ್ರಹದಲ್ಲಿ ಶ್ರೀಲಕ್ಷ್ಮಿ ಹಾಗೂ ಸರಸ್ವತಿ ದೇವಿಯರು ಕೂಡ ಇದ್ದಾರೆ. ಶುಂಭ ನಿಶುಂಭ ರಾಕ್ಷಸರನ್ನು ಕಾಲಿನಲ್ಲಿ ಮೆಟ್ಟಿದ್ದಾಳೆ. ಎಡಭಾಗದಲ್ಲಿ ದೇವಿಯ ಸಖಿಯರಿದ್ದಾರೆ. ದೇವಿ ಅಷ್ಟಭುಜಗಳನ್ನು ಹೊಂದಿದ್ದಾಳೆ ಹಾಗೂ ಶಾಂತ ಸ್ವರೂಪಿಣಿ. ಈ ದೇವಿಯ ದೃಷ್ಟಿಯು ನೇರವಾಗಿ ಭಕ್ತಾದಿಗಳ ಮೇಲೆ ಬೀಳಬಾರದು ಎಂಬ ದೃಷ್ಟಿಯಿಂದ ದೇವಿಯ ಎದುರಿನಲ್ಲಿ ಆಮೆಯನ್ನು ಪ್ರತಿಷ್ಠಾಪಿಸಲಾಗಿದೆ. ಹೌದು, ಆ ದೇವಿಯೇ ಬೆಂಗಳೂರಿನ ಬನಶಂಕರಿಯಲ್ಲಿ ನೆಲೆಸಿರುವಂತಹ ಮಹಾನ್ ಶಕ್ತಿ ದೇವಿ ಬನಶಂಕರಿ. ಬನಶಂಕರಿ ಉತ್ಸವ ಮೂರ್ತಿ ಶ್ರೀ ಶಾಕಾಂಬರಿ ದೇವಿ, ಗಣಪತಿ ಮತ್ತು ಪರ್ವತ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಪರಿವಾರ ದೇವತೆಗಳನ್ನು ನೀವು ಬನಶಂಕರಿ ದೇವಾಲಯದಲ್ಲಿ ನೋಡಬಹುದು. ಬನಶಂಕರಿ ದೇವಿಯ ಉಪವಾಹನ ಆಮೆಯಾಗಿದೆ. ಸಭಾಮಂಟಪ ಮತ್ತು ಪ್ರಕಾರ ಮಂಟಪದ ಸುತ್ತಲೂ 65 ವಿಶೇಷ ರೀತಿಯ ಕಲ್ಲಿನ ಕೆತ್ತನೆಗಳನ್ನು ನೀವು ಈ ದೇವಸ್ಥಾನದಲ್ಲಿ ನೋಡಬಹುದು. ದೇವಸ್ಥಾನದ ಮೇಲ್ಭಾಗದ 4 ಕಡೆಯಲ್ಲಿ 65 ದೇವತೆಗಳ ವಿಗ್ರಹವನ್ನು ಕೂಡ ನಿರ್ಮಿಸಲಾಗಿದೆ. ಹಾಗೂ ದೇವಾಲಯದ ಒಳಭಾಗದಲ್ಲಿ 4 ವಿಶೇಷಣ ಕೆತ್ತನೆ ಇರುವ ಸ್ತಂಭಗಳನ್ನು ಕೂಡ ನಿಲ್ಲಿಸಲಾಗಿದೆ. ದುರ್ಗಾ ಪರಮೇಶ್ವರಿ ಮತ್ತು ಚೌಡೇಶ್ವರಿ ಅಮ್ಮನವರ ಉಪದೇವತೆಗಳನ್ನು ಕೂಡ ನೀವು ಇಲ್ಲಿ ಈ ದೇವಾಲಯದ ಪ್ರಾಂಗಣದಲ್ಲಿ ಕಾಣಬಹುದು. ಶತಮಾನ ಕಂಡ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದ ಸಂಸ್ಥಾಪಕರು ಶ್ರೀ ಬಸಪ್ಪ ಶೆಟ್ಟರು. ಬಸಪ್ಪ ಶೆಟ್ಟರು ಪ್ರತಿ ವರ್ಷ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಬಾದಾಮಿ ಬನಶಂಕರಿ ದೇವಾಲಯಕ್ಕೆ ಹೋಗಿ ಬರುತ್ತಿದ್ದರು. ಅವರು ಬನಶಂಕರಿಯ ಮಹಾನ್ ಭಕ್ತರಾಗಿದ್ದರು. ಇವರಿಗೆ ವಯಸ್ಸಾದ ಕಾರಣ ದೇವಾಲಯಕ್ಕೆ ಹೋಗಲು ಮುಂದೆ ಸಾಧ್ಯವಾಗುವುದಿಲ್ಲ. ಆ ಸಂದರ್ಭದಲ್ಲಿ ಬಾದಾಮಿ ಬನಶಂಕರಿ ದೇವಾಲಯದ ಅರ್ಚಕರಿಗೆ ಕನಸಿನಲ್ಲಿ ಬಂದು ನಾನು ಬೆಂಗಳೂರಿನಲ್ಲಿ ಬಂದು ನೆಲೆಸುವಂತೆ ಹೇಳುತ್ತಾಳೆ. ಈ ವಿಷಯವನ್ನು ಅರಿತುಕೊಂಡಂತಹ ಬಸಪ್ಪ ಶೆಟ್ಟರು ಹಾಗೂ ಕುಟುಂಬಸ್ಥರು ಸೇರಿ ಮುಂದೆ ಬೆಂಗಳೂರಿನಲ್ಲಿ 1915ರಲ್ಲಿ ಬನಶಂಕರಿ ದೇವಸ್ಥಾನವನ್ನು, ಬನಶಂಕರಿ ದೇವಿಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸುತ್ತಾರೆ. ಹಾಗೆಯೇ ಈ ಪ್ರದೇಶವನ್ನ, ಈ ದೇವಾಲಯ ಇರುವ ಕಾರಣ ಬನಶಂಕರಿ ಎಂದೇ ಕರೆಯಲು ಪ್ರಾರಂಭಿಸಿದರು. ಇಂದಿಗೂ ಕೂಡ ಬನಶಂಕರಿ ಬಡಾವಣೆ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಮತ್ತು ಅತ್ಯಂತ ದೊಡ್ಡ ಬಡಾವಣೆಗಳಲ್ಲಿ ಒಂದಾಗಿದೆ. ಬನ ಎಂದರೆ ಕಾಡು ಎಂದರ್ಥ, ಶಂಕರಿ ಎಂದರೆ ಶಿವನ ಪ್ರಿಯೆ ಅಂದರೆ ಪಾರ್ವತಿ ಎಂದರ್ಥ. ಬಾದಾಮಿ ಸಾನ್ನಿಧ್ಯದಲ್ಲಿರುವ ಬನಶಂಕರಿ ದೇವಾಲಯವನ್ನು 7ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರು ನಿರ್ಮಿಸಿದರೆಂದು ನಂಬಲಾಗಿದೆ. ಸ್ಕಂದ ಪುರಾಣ ಮತ್ತು ಪದ್ಮ ಪುರಾಣಗಳಲ್ಲಿ ಹೇಳಿರುವಂತೆ ಬನಶಂಕರಿಯಲ್ಲಿ ದುರ್ಗಾಮಾಸುರನೆಂಬ ರಾಕ್ಷಸನು ಸಂಹರಿಸಿದ ದೇವಿ ಪಾರ್ವತಿಯ ಅವತಾರವಾದ ಚಾಲುಕ್ಯರ ಕುಲದೇವತೆ ಎಂದು ನಂಬಲಾಗಿದೆ. ಈ ಬನಶಂಕರಿ ದೇವಾಲಯದ ಮತ್ತೊಂದು ವಿಶೇಷತೆ ಎಂದರೆ ರಾಹುಕಾಲದಲ್ಲಿ ದೇವಿಯನ್ನು ಪೂಜಿಸಲಾಗುತ್ತದೆ. ಹೌದು, ಸಾಮಾನ್ಯವಾಗಿ ರಾಹುಕಾಲ ಉತ್ತಮವಲ್ಲವೆಂದು ಯಾವ ಶುಭ ಕಾರ್ಯಗಳನ್ನು ಆ ಸಮಯದಲ್ಲಿ ಮಾಡಲಾಗುವುದಿಲ್ಲ. ಆದರೆ ಈ ಬನಶಂಕರಿ ದೇವಾಲಯದಲ್ಲಿ ಮಾತ್ರ ದೇವಿಯನ್ನು ರಾಹುಕಾಲದಲ್ಲಿಯೇ ಪೂಜಿಸಲಾಗುತ್ತದೆ.
ಹಿಂದೊಮ್ಮೆ 3 ಪತಿವ್ರತೆಯರು ಈ ದೇವಾಲಯಕ್ಕೆ ಬಂದು ಅಲ್ಲಿರುವ ಅರ್ಚಕರನ್ನು ರಾವು ಕಾಲದಲ್ಲಿಯೇ ದೇವಿಯನ್ನು ಪೂಜಿಸಲು ಒತ್ತಡ ಹೇರುತ್ತಾರೆ. ಆ ಪತಿವ್ರತೆಯರ ಇಷ್ಟದಂತೆ ಅರ್ಚಕರು ಮನಸ್ಸಿಲ್ಲದೆ ರಾವು ಕಾಲದಲ್ಲಿ ದೇವಿಗೆ ಪೂಜೆ ಸಲ್ಲಿಸಿ ಬರುವಷ್ಟರಲ್ಲಿ ಎಲ್ಲೂ ಕಾಣದ ಹಾಗೆ ಆ ಪತಿವ್ರತೆಯರು ಮಾಯವಾಗಿದ್ದರು. ಸ್ವಂತ ದೇವಿಯರೇ ರಾವು ಕಾಲದಲ್ಲಿ ದೇವಿಯನ್ನು ಪೂಜಿಸಿದರೆ ಏನೂ ಆಗುವುದಿಲ್ಲವೆಂದು ತೋರಿಸಿರಬಹುದೆಂದು ಅರ್ಚಕರು ಹೊರಗೆ ಬಂದು ನೋಡಿದಾಗ ಗುಡುಗು ಮಿಂಚು ಸಹಿತ ಮಳೆ ಬರಲು ಪ್ರಾರಂಭಿಸುತ್ತದೆ. ಇದು ದೇವಿಯೇ ಇಲ್ಲಿ ರಾವು ಕಾಲದಲ್ಲಿ ಪೂಜೆ ಮಾಡುವಂತೆ ಸೂಚಿಸಿರಬಹುದೆಂದು ಅರ್ಚಕರು ಅಂದಿನಿಂದ ಈ ದೇವಸ್ಥಾನದಲ್ಲಿ ರಾಹು ಕಾಲ ಸಮಯದಲ್ಲೇ ದೇವಿಗೆ ಅರ್ಚನೆಯನ್ನ ಪೂಜೆಯನ್ನ ಮಾಡಲು ಪ್ರಾರಂಭಿಸುತ್ತಾರೆ. ಇಲ್ಲಿ ಕಾಣಬಹುದಾದ ಮತ್ತೊಂದು ವಿಶೇಷತೆವೇನೆಂದರೆ ನಿಂಬೆಹಣ್ಣಿನಲ್ಲಿ ಜ್ಯೋತಿ ಬೆಳಗಿಸಿ ದೇವಿಗೆ ಭಕ್ತರು ಆರತಿ ಬೆಳಗುತ್ತಾರೆ. ನಿಂಬೆಹಣ್ಣನ್ನು 2 ತುಂಡು ಮಾಡಿ ಅದರೊಳಗಿನ ಎಲ್ಲ ತಿರುಳನ್ನು ತೆಗೆದು ಅದರಲ್ಲಿ ಬತ್ತಿ ಹಾಗೂ ಎಣ್ಣೆ ಹಾಕಿ ದೀಪ ಬೆಳಗಿಸಿ ಆ ದೀಪದಿಂದಲೇ ದೇವಿಗೆ ಆರತಿಯನ್ನು ಭೇಟಿ ನೀಡುವ ಭಕ್ತರು ಬೆಳಗುತ್ತಾರೆ. ಅಂದ ಹಾಗೆ ಪ್ರತಿನಿತ್ಯ ಮಧ್ಯಾಹ್ನ ಇಲ್ಲಿ ಅನ್ನದಾಸೋಹದ ವ್ಯವಸ್ಥೆ ಕೂಡ ಇರುತ್ತದೆ. ಸ್ನೇಹಿತರೆ, ಈ ಅದ್ಭುತವಾದಂತಹ ದೇವಸ್ಥಾನ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರುವಂತಹ ಬನಶಂಕರಿಯಲ್ಲಿ ಸ್ಥಿತವಾಗಿದೆ. ಒಂದು ವೇಳೆ ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕೆಂದರೆ ಮೆಜೆಸ್ಟಿಕ್, ಶಿವಾಜಿನಗರ ಹಾಗೂ ಮಾರ್ಕೆಟ್ಗಳಿಂದ ನೇರವಾದ ಬಸ್ ಸೌಕರ್ಯ ಕೂಡ ಇದೆ. ಅಂದ ಹಾಗೆ ಈ ದೇವಸ್ಥಾನಕ್ಕೆ ಮೆಟ್ರೋ ಟ್ರೈನ್ ಸೌಕರ್ಯ ಕೂಡ ಇದೆ. ಮೆಟ್ರೋ ಸ್ಟೇಷನ್ ಅನ್ನ ಇಲ್ಲಿ ಬನಶಂಕರಿ ಮೆಟ್ರೋ ಸ್ಟೇಷನ್ ಎಂದೇ ಕರೆಯಲಾಗುತ್ತದೆ. ಸ್ನೇಹಿತರೆ, ನಿಮಗೆ ಸಮಯ ಸಿಕ್ಕಾಗ ನಿಮಗೆ ಒಂದು ವೇಳೆ ದೇವಿಯ ಆಶೀರ್ವಾದವನ್ನು ಪಡೆಯಬೇಕೆಂದರೆ ದಯವಿಟ್ಟು ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಹಾಗೂ ಬನಶಂಕರಿಯ ಆಶೀರ್ವಾದವನ್ನು ಪಡೆದು ಸದಾ ಪುನೀತರಾಗಿರಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಬನಶಂಕರಿ ಎಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.